ಸರ್ ಹೆಣ್ಮಕ್ಳು ಜೀವನ ಕಷ್ಟನಾ ಗಂಡ್ಮಕ್ಳು ಜೀವನ ಕಷ್ಟನಾ ಸರ್ ನಿಮ್ಮ ಪ್ರಕಾರ? ಮಕ್ಕಳು ಗಂಡು ಮಕ್ಳು ಅನ್ನೋದೇನಿಲ್ಲ ಮೇಡಮ್. ಹೆಣ್ಮಕ್ಳು ಅಂದರೆ ತಂದೆ ತಾಯಿಗೆ ಒಂದು 18-20 ವರ್ಷದವರೆಗೂ ಬೆಳೆಸ್ತೀವಿ, ಇನ್ನೊಬ್ರು ಕೈ ಕೊಡ್ತೀವಿ. ಅರ್ಥ ಆಯ್ತು ಅನ್ಸುತ್ತೆ. ಗಂಡನ್ನವ್ರನ್ನ ಹುಟ್ಟಿದಿಂದ ಸಾಯೋವರೆಗೂ ಕಷ್ಟ ಬೀಳ್ತಾನೆ ಇರಬೇಕು. ಓದಿರೋರು ಇರ್ತಾರೆ, ಓದದೇ ಇರೋರು ಇರ್ತಾರೆ. ಈಗ ನಾವು 4ನೇ ಕ್ಲಾಸ್ವರೆಗೂ ಓದಿರೋದು, ಇವತ್ತು ಕೋಟಿಗಟ್ಟೆ ಬಿಸ್ನೆಸ್ ಮಾಡಬೇಕಂದ್ರೆ ತುಂಬ ಕಷ್ಟ ಬಿದ್ದು ಬಿಸ್ನೆಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಜೀವನ ಪರಂತವಾಗಿ ಗಂಡು ಮಗ ಅನ್ನೋರಿಗೆ ಕಷ್ಟನೇ ಇರುತ್ತೆ, ಸುಖ ಅನ್ನೋದೇನಿರಲ್ಲ. ಹುಟ್ಟದಾಗಿನಿಂದ ಸಾಯೋವರೆಗೂ ಕಷ್ಟನೇ ಇರುತ್ತೆ. ಏನು ಅಂತ ಹೇಳ್ಕೊಂಡಂತ ಗಂಡು ಮಗನಿಗೆ ಏನೂ ಇರಲ್ಲ. ಯಾಕೆ ಕಳಿಸ್ತೀರ ಈಗ? ಎಲ್ಲನೂ ಜೀವನ 18-20 ವರ್ಷದವರೆಗೂ ಹೆಣ್ಮಕ್ಳನ್ನ ಸಾಕಬೇಕು. ಗಂಡು ಮಕ್ಳಾಗಿದ್ರೆ ಗಂಡು ಮಕ್ಳನ್ನ ಸಾಕಬೇಕು. ಅವ್ರಿಗೂ ಒಂದು ಮುಂದಕ್ಕೆ ಫ್ಯೂಚರ್ಗೆ ಅನ್ನೋದು ಮಾಡಬೇಕು. ಎಲ್ಲ ಅರ್ಥ ಆಯ್ತು ಅನ್ಸುತ್ತೆ.